ಅದೆಷ್ಟೋ ಯುವಕರು ಲಾಕ್ಡೌನ್ ಮುಗಿದರೆ ಸಾಕಪ್ಪ ಒಮ್ಮೆ ಹೊರ ಹೋಗಿ ಸುತ್ತಾಡಿ ಬರೋಣ ಅನ್ನುವವರೇ ಜಾಸ್ತಿ. ಅಲ್ಲದೆ ಇಷ್ಟು ದಿನ ಮನೆಯಲ್ಲೇ ಕೂತು ಕಾಲಹರಣ ಮಾಡಿದವರೇ ಹೆಚ್ಚು. ಆದರೆ ಉಡುಪಿಯ ಯುವಕನೊಬ್ಬ ಲಾಕ್ಡೌನ್ ಅನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡಿದ್ದಾನೆ. ಅದು ಹೇಗೆ ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ. ಲಾಕ್ಡೌನ್ ಆದ ನಂತರ ಯುವಕರು ಮನೆಯಲ್ಲೇ ಲಾಕ್ ಆಗಿದ್ದಾರೆ. ಉದ್ಯೋಗ, ಆಟೋಟ, ಸುತ್ತಾಟ ಎಲ್ಲವೂ ಬಂದ್ ಆಗಿದೆ. ಯುವಕರು ಈ ಸಮಯವನ್ನ ಉತ್ತಮವಾಗಿ ಬಳಸಿಕೊಂಡಿದ್ದು ಕೆಲವೇ ಮಂದಿ. ಆದರೆ ಉಡುಪಿಯ ಅಲೆಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದುಗ್ಲಿಪದವು ಎಂಬಲ್ಲಿನ ಯುವಕ ಲಾಕ್ಡೌನ್ ಸಮಯವನ್ನ ಬಳಸಿಕೊಂಡು ಎಲ್ಲರ ಗಮನ ಸೆಳೆದಿದ್ದಾನೆ. ಈತನ ಹೆಸರು ಸಂದೇಶ್ ಶೆಟ್ಟಿ. ವಿದ್ಯಾಭ್ಯಾಸ ಹೆಚ್ಚು ಮಾಡಿಲ್ಲ, ಯಾವುದೇ ಆರ್ಟ್ ಕ್ಲಾಸ್ಗೆ ಹೋಗಿಲ್ಲ. ಆದ್ರೆ ಮನೆಯ ಗೋಡೆ ತುಂಬಾ ವಿವಿಧ ಕಲಾಕೃತಿಯನ್ನ ರಚಿಸಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಲಾಕ್ಡೌನ್ ಆದ ನಂತರ ಮನೆಯಲ್ಲೇ ಕೂತು ಏನು ಮಾಡುವುದು ಎಂಬ ಯೋಚನೆಯಲ್ಲಿದ್ದಾಗ ಈತನಿಗೆ ಹೊಳೆದದ್ದು ಕಲಾಕೃತಿಯನ್ನ ರಚಿಸುವುದು. ಪೇಂಟಿಂಗ್ ಈತನಿಗೆ ಅಚ್ಚುಮೆಚ್ಚು. ಮದುವೆ ಸಮಾರಂಭದ ಸಂದರ್ಭದಲ್ಲಿ ಫೋಟೋಗ್ರಾಫರ್ಸ್ ವೃತ್ತಿ ಮಾಡಿದ್ರೆ ಇನ್ನುಳಿದ ಸಮಯವನ್ನ ಕೂಲಿ ಕೆಲಸ ಮಾಡಿ ಕಳೆಯುತ್ತಾನೆ. ಆದ್ರೆ ಲಾಕ್ಡೌನ್ ಆದ ನಂತರ ಏನು ಮಾಡುವುದು ಅಂತ ಯೋಚಿಸಿದಾಗ ಮನೆಯ ಗೋಡೆ ಮೇಲೆ ಪೇಂಟಿಂಗ್ಸ್ ಬಿಡಿಸುವ ಪ್ಲಾನ್ ಹೊಳೆದಿದೆ. ತಡ ಮಾಡದೆ ಈ ಕಾರ್ಯಕ್ಕೆ ಇಳಿದಿದ್ದು ಇದೀಗ 7ಕ್ಕೂ ಅಧಿಕ ಕಲಾಕೃತಿಗಳನ್ನ ಗೋಡೆ ತುಂಬೆಲ್ಲ ಬಿಡಿಸಿದ್ದಾನೆ. ಫಸ್ಟಿಗೆ ನಾನು ಫೋಟೋಗ್ರಫಿ ಕೆಲಸಕ್ಕೆ ಹೋಗ್ತಿದ್ದೆ. ಲಾಕ್ಡೌನ್ ಶುರು ಆದಮೇಲೆ ಯಾವುದು ಕೆಲಸ ಇಲ್ಲಲ್ಲ, ಮನೇಲಿ ಕೂತ್ಕೊಂಡು ಬೋರ್ ಆಗ್ತಿತ್ತು. ನಾನೇ ನನಗೆ ಆರ್ಟ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಗೂಗಲಲ್ಲೆಲ್ಲ ಡಿಸೈನ್ಸ್ ಎಲ್ಲ ಸರ್ಚ್ ಮಾಡಿ ಪೈಂಟ್ ಎಲ್ಲ ತೊಗೊಂಬಂದು ಮನೆ ವಾಲಲ್ಲಿ ಫುಲ್ ಆರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೆ. ಯಾವುದೇ ಕ್ಲಾಸಿಗೆ ಅಂತ ಹೋಗಲಿಲ್ಲ, ಹೀಗೆ ಗೋಡೆಯಲ್ಲಿ ಮಾಡಿ ಮಾಡಿ ಅಭ್ಯಾಸ. ಈಗ ಒಂದು 5-6 ಚಿತ್ರ ಮಾಡಿದ್ದೇನೆ. ಇನ್ನು ನನಗೆ ಹೋಪ್ಸ್ ಬಂದಿದೆ ಇನ್ನೂ ಮಾಡ್ಬೋದು ಅಂತ. ಯಾವುದೆಲ್ಲ ಚಿತ್ರ? ಈಗ ಬುದ್ಧಂದು, ಮಿನಿಯನ್ಸ್, ಮತ್ತು ಚಾರ್ಲಿ ಚಾಂಪ್ಲಿನ್, ಮತ್ತು ಗೂಬೆದು ಚಿತ್ರ ಮತ್ತು ಪಾಂಡದು ಚಿತ್ರ ಎಲ್ಲ ಬಿಡಿಸಿದ್ದೇನೆ. ಇನ್ನೂ ನೋಡೋದು ಎಷ್ಟಾಗ್ತದೆ ಅಂತ. ಲಾಕ್ಡೌನ್ ಮುಗಿಯೋ ತನಕ ಟೈಮ್ ಇರ್ತದಲ್ಲ ಫುಲ್ ಸ್ಟೋರಿಗೆ ಮಾಡ್ತಾ ಇರುವ ಅಂತ. ಅಂದರೆ ನನಗೆ ಕೂತ್ಕೊಂಡು ಮನೇಲಿ ಬೋರ್ ಆಗ್ತಿತ್ತಲ್ಲ, ಹಾಗೆ ಎಂತಾದರೂ ಮಾಡಬೇಕು. ಆರ್ಟ್ ಅಂದರೆ ಇಷ್ಟ ಇತ್ತು ನನಗೆ, ಅದಕ್ಕೋಸ್ಕರ ಶುರು ಮಾಡಿ. ಯೂಟ್ಯೂಬ್ನಲ್ಲಿರುವ ಕಲಾಕೃತಿಗಳನ್ನ ನೋಡಿ ಅದೇ ರೀತಿಯಲ್ಲಿ ಬಿಡಿಸಿರುವ ಸಂದೇಶ್ ಶೆಟ್ಟಿ ಈಗಾಗಲೇ ಬುದ್ಧ, ಪಾಂಡ, ಗೂಬೆ, ಮಿನಿಯನ್ ಸೇರಿದಂತೆ ಪ್ರಾಕೃತಿಕ ಸೌಂದರ್ಯದ ಆರ್ಟ್ಗಳನ್ನ ಗೋಡೆಯಲ್ಲಿ ಬಿಡಿಸಿದ್ದಾನೆ. ಬೆಳಗ್ಗೆ ಆರಂಭಿಸಿ ಸಂಜೆ ಒಳಗೆ ಆರ್ಟ್ ಮುಗಿಸುವ ಸಂದೇಶ್ ಶೆಟ್ಟಿ ಇದಕ್ಕಾಗಿ ತನ್ನಲ್ಲಿರುವ ಹಣವನ್ನೆಲ್ಲ ಪೇಂಟ್ ಖರೀದಿಗೆ ಖರ್ಚು ಮಾಡಿದ್ದಾನೆ. ಮೊದಲು ತಾಯಿ ಗೋಡೆ ಹಾಳು ಮಾಡ್ತಿದ್ದೀಯಾ ಎಂದು ಗದರಿಸಿದ್ದಾರೆ. ಆದರೆ ಅದರ ಬಳಿಕ ಮಗ ಇಷ್ಟು ಉತ್ತಮವಾಗಿ ಪೇಂಟ್ ಮಾಡುವುದನ್ನ ಕಂಡು ದಂಗಾಗಿದ್ದಾರೆ. ಈಗ ಆತನ ಪೇಂಟಿಂಗ್ಸ್ಗೆ ಮನೆ ಮಂದಿಯೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಸಣ್ಣ ಮಗ ಸುಮ್ಮನೆ ಕೂತ್ಕೊಳ್ಬೇಕಲ್ಲ ಅಂತೇಳಿ ಪೇಂಟ್ ಮಾಡ್ಲಿಕ್ಕೆ ಶುರು ಮಾಡಿದ. ಫಸ್ಟ್ ದಿನ ಬೈದೆ ನಾನು, ನಿಂಗೆಂತ ಬೇರೆ ಕೆಲಸ ಇಲ್ವಾ, ಇದೆಲ್ಲ ಸುಮ್ಮನೆ ಎಂತಕ್ಕೆ ಮಾಡೋದು ಅಂತ. ಮತ್ತು ಇಲ್ಲಮ್ಮ ನೋಡಿ ನಾನು ಮಾಡ್ತೇನೆ, ಮತ್ತು ನೀವೇ ಹೇಳ್ತೀರಾ ಅಂತ ಹೇಳಿದ. ಮತ್ತು ನೋಡುವಾಗ ಇನ್ನೊಂದು ಬಿಡಿಸುವಾಗ ನನಗೆ ಖುಷಿ ಅನಿಸಿತು. ಆಯಿತು ಮಗ ಬಿಡಿಸು, ಒಳ್ಳೆಯದಾಗಿದೆ ಅಂದೆ. ಮತ್ತು ಹಾಗೆ ಬಿಡಿಸ್ಕೊಂಡು ಬಂದ. ಈಗ ಖುಷಿಯಾಗಿದೆ. ಇಷ್ಟು ಮಾಡ್ತೇನೆ ಅಂತ ನಾನು ಎನಿಸಿರಲಿಲ್ಲ. ಆದರೆ ಯಾವಾಗಲೂ ಬಿಡಿಸ್ತಾ ಇರ್ತಾ. ಮತ್ತು ನಮ್ಮ ಥರನೇ ಇನ್ನೊಬ್ಬರನ್ನು ನೋಡಿ ಬಿಡಿಸ್ತೇನೆ, ಹಾಗೆಲ್ಲ ಉಂಟು. ಮೊದಲಿಂದಲೂ ಇತ್ತು. ಸ್ಕೂಲಿಗೆ ಹೋಗುವಾಗಲೂ ಹಾಗೆ ಏನಾದರೂ ಒಂದು ಮಾಡ್ತಾ ಇರ್ತಾನೆ. ಹಾಗೆ ಇಷ್ಟೆಲ್ಲ ಒಳ್ಳೆ ಬಿಡಿಸ್ತಾನೆ ಅಂತ ಎನಿಸಿರಲಿಲ್ಲ. ಲಾಕ್ಡೌನ್ ಸಮಯದಲ್ಲಿ ಎಲ್ಲ ಲಾಕ್ಡೌನ್ ಆಗಿ ಒಳಗಿರುವಾಗ ಇವನು ತಾನು ದುಡ್ದ ಹಣದಿಂದ ಅಲ್ಪ ಸ್ವಲ್ಪ ಒಟ್ಟು ಮಾಡಿ ಇಟ್ಟದು ಪೈಂಟ್ ತೊಗೊಂಬಂದು ನಾನು ಏನೋ ಚಿತ್ರ ಬಿಡಿಸ್ತೇನೆ ಅಂತ ಹೇಳಿದಾಗ ಮೊದಲು ನಂಬಿರಲಿಲ್ಲ. ಆಮೇಲೆ ಒಂದೊಂದು ದಿವಸ ನೋಡ್ತಾ ಬಂದಾಗೆ ಪ್ರಥಮ ಗೂಬೆ ಮತ್ತು ಪಾಂಡಾಗಿ ಒಂದೊಂದು ದಿನದಲ್ಲಿ ಒಂದೊಂದು ಬಿಡಿಸ್ತಾ ಬಂದು ಅವನ ಕಲೆ ಅರ್ಥ ಆಯಿತು, ಇಷ್ಟು ಚೆಂದ ಮಾಡ್ತಾನಲ್ಲ ಅಂತ. ಆವಾಗ ನಾವು ಕೂಡ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆಯಿತು ಮಾಡು ನೀನು, ಕಲರ್ ತಾಯಿನು ಅಂತ. ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಕಲರ್ ತಂದು ಮಾಡಿದ ಆಮೇಲೆ ಇದ್ದ ಹಣ ಎಲ್ಲ ಒಟ್ಟು ಮಾಡಿ ಉಳಿದ ಕಲರ್ ತಂದು ಉಳಿದ ಚಿತ್ರವನ್ನು ಬಿಡಿಸಲಿಕ್ಕೆ ಟ್ರೈ ಮಾಡಿದ. ಅದು ಕೂಡ ಅತ್ಯುತ್ತಮವಾಗಿ ಬಂತು. ಆಮೇಲೆ ಅರ್ಥ ಆಯಿತು ಒಳ್ಳೆಯ ಪ್ರತಿಭೆ ಉಂಟು ಅಂತ. ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಬಂದಿದ್ದೇವೆ, ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡ್ತೇವೆ. ಒಟ್ಟಿನಲ್ಲಿ ಉಡುಪಿಯ ಯುವಕ ಲಾಕ್ಡೌನ್ ಸಮಯವನ್ನ ಸದುಪಯೋಗ ಪಡಿಸಿಕೊಂಡಿದ್ದಾನೆ. ಈತನ ವಾಲ್ ಪೇಂಟಿಂಗ್ಸ್ ಜೊತೆಗೆ ಬಾಟಲ್ ಪೇಂಟಿಂಗ್ಸ್ ಕೂಡ ಯಾವುದೇ ಕಲಾಕಾರರಿಗಿಂತ ಕಮ್ಮಿ ಇಲ್ಲ.
ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.